ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ರಂಗದಲ್ಲಿ ತನ್ನದೇ ಆದ ಪ್ರಭುತ್ವವನ್ನು ಸ್ಥಾಪಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದೀಗ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿಗೆ ಇಸ್ರೇಲ್ ರಾಷ್ಟ್ರಕ್ಕೆ ಅಧ್ಯಯನ ಪ್ರವಾಸವನ್ನು ಕೈಗೊಂಡಿದ್ದು ಒಟ್ಟು 26 ಮಂದಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದರು. ಮಂಗಳೂರಿನ ಎಸ್ಸಿಡಿಸಿಸಿ ಬ್ಯಾಂಕ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಸಿಡಿಸಿಸಿ ಬ್ಯಾಂಕ್ನಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೂಡ ಅಭಿವೃದ್ಧಿಯನ್ನ ಹೊಂದಬೇಕೆನ್ನುವ ವಿಶೇಷ ಕಾಳಜಿಯನ್ನ ಬ್ಯಾಂಕ್ ಹೊಂದಿದೆ. ಹಾಗಾಗಿ ಸಹಕಾರಿ ಸಂಘಗಳ ಪದಾಧಿಕಾರಿಗಳಿಗೆ ಪಾಶ್ಚಿಮಾತ್ಯ ದೇಶಗಳಿಗೆ ಭೇಟಿ ನೀಡುವ ಅಧ್ಯಯನ ಪ್ರವಾಸವನ್ನ ಕೈಗೊಳ್ಳಲಾಗಿದೆ. ಈ ಬಾರಿ ಪ್ರಥಮ ಹಂತದಲ್ಲಿ ಇಸ್ರೇಲ್ ರಾಷ್ಟ್ರಕ್ಕೆ ಅಧ್ಯಯನ ಪ್ರವಾಸವನ್ನ ಜೂನ್ 20 ರಿಂದ ಜೂನ್ 26ರವರೆಗೆ ಆಯೋಜಿಸಲಾಗಿದೆ ಎಂದರು. ಇದು ನೀರ ಕೃಷಿ ಪದ್ಧತಿ ಇದೆಲ್ಲವನ್ನು ಅಲ್ಲಿ ಹೋಗಿ ತಿಳ್ಕೊಂಡು ಇಲ್ಲಿ ಅದನ್ನು ಅಳವಡಿಸಬೇಕು. ಆ 26 ಜನ ಮಾತ್ರ ಅಲ್ಲ, ಅವರ ಗ್ರಾಮದಲ್ಲಿ ಇರ್ಬೋದು, ಅವರ ಏರಿಯಾದಲ್ಲಿ ಇರ್ಬೋದು, ಅವರಿಗೆಲ್ಲರಿಗೂ ಇವರು ಮಾರ್ಗದರ್ಶನ ಕೊಟ್ಟು ಹೆಚ್ಚು ಬೆಳೆಯನ್ನು ಪಡೆಯುವಂಥ ವ್ಯವಸ್ಥೆಗೋಸ್ಕರ ನಾವು ಕಮ್ಮಿ ನೀರು ಬಳಸಿ ಇವತ್ತು ಬ್ಯಾಂಕಿನ ಮುಖಾಂತರ ಈ ತನಕ ನನಗೆ ಗೊತ್ತಿದ್ದಾಗಿ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲಾ ಬ್ಯಾಂಕು ಇಂಥ ಇಸ್ರೇಲ್ಗೆ ಪ್ರತಿನಿಧಿಗಳನ್ನು ಕಳಿಸಿದ್ದಿಲ್ಲ. ಸರ್ಕಾರ ಕಳಿಸಿದ್ದಿದೆ ಕೃಷಿಕರು ರೈತರನ್ನು, ಆದರೆ ಬ್ಯಾಂಕ್ ಕಳಿಸಿದ್ದು ಇದು ಪ್ರಥಮ ಅಂತ ಹೇಳಿಕೆ. ಇಸ್ರೇಲ್ ಅಧ್ಯಯನ ಪ್ರವಾಸದಲ್ಲಿ ಆಧುನಿಕ ಕೃಷಿ ಪದ್ಧತಿ, ಹನಿ ನೀರಾವರಿ ಮತ್ತು ಈ ರಾಷ್ಟ್ರದ ಅಭಿವೃದ್ಧಿಯನ್ನ ಹೊಂದಿದ ನೈಜ ಸ್ಥಿತಿಗತಿಗಳ ಬಗ್ಗೆ ವಿಶೇಷ ಅಧ್ಯಯನವನ್ನ ನಮ್ಮ ಅಧ್ಯಯನ ತಂಡ ಮಾಡಲಿದೆ. ಮುಂಬೈಯಿಂದ ಜೆರುಸಲೆಂಗೆ ಅಧ್ಯಯನ ತಂಡ ಆಗಮಿಸಿ ಇಸ್ರೇಲ್ ಪಾರ್ಲಿಮೆಂಟ್ಗೆ ಭೇಟಿ ಮತ್ತು ಆಧುನಿಕ ಕೃಷಿಯ ಬಗ್ಗೆ ಮಾಹಿತಿ ಪಡೆಯುವುದು, ಬೆತ್ಲೆಹೆಮ್ನಲ್ಲಿ ಕುರಿ ಸಾಕಣೆ ಮತ್ತು ಹಾಲಿನ ಉತ್ಪಾದನೆಯ ಕುರಿತು ಅಧ್ಯಯನ, ಆರ್ಗಾನಿಕ್ ಕೃಷಿ ಅಥವಾ ಅದಕ್ಕೆ ಸಮನಾದ ಆರ್ಗಾನಿಕ್ ಕೃಷಿ ಉತ್ಪನ್ನಗಳ ಕುರಿತು ಅಧ್ಯಯನ ಮಾಡಲಿದ್ದಾರೆ ಎಂದು ಹೇಳಿದರು. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 26 ಪ್ರತಿನಿಧಿಗಳನ್ನು ಪ್ರಥಮವಾಗಿ ನಾವು ಇಸ್ರೇಲ್ಗೆ ಕಳಿಸ್ತಾ ಇದ್ದೇವೆ. ಇಸ್ರೇಲ್ನಲ್ಲಿ ಅವರು ಕೆಲವೊಂದು ಪಟ್ಟಣಗಳನ್ನು ಅವರು ಹಾಗೂ ಹೆಚ್ಚಿನ ಎಲ್ಲಿ ಬೆಳೆ ಬೆಳೆಸ್ತಾರೆ ಅಂತ ಜಾಗಗಳಿಗೆ ಡಿಬ್ರೋ ಟೂರ್ಸ್ ಬ್ಯಾಂಗ್ಳೂರ್ ಸುಬ್ರಹ್ಮಣ್ಯ ಇವರ ಮುಖಾಂತರ ನಾವು ಕಳಿಸ್ತಾ ಇದ್ದೇವೆ. ಸುಮಾರು 26 ಜನ ಪ್ರತಿನಿಧಿಗಳನ್ನು ಕಳಿಸ್ತಾ ಇದ್ದೇವೆ. ಅವರು ಮುಖ್ಯವಾಗಿ ಕ್ರಿಪ್ಟೋಸ್, ನೆಟಾಫಿನ್, ವಿಡೋರ್ ಸೆಂಟರ್, ವಲ್ಕಾನಿ ಸೆಂಟರ್ ಹಾಗೂ ಅಗ್ರಿಕಲ್ಚರ್ ಮ್ಯೂಸಿಯಂ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.